ದಕ್ಷಿಣ ಕನ್ನಡ ಜಿಲ್ಲೆಗೊಂದು ರಂಗಮಂದಿರ ಬೇಕು ಎನ್ನುವ ಬೇಡಿಕೆ ಇಂದು ನಿನ್ನೆಯದಲ್ಲ. ರಂಗಮಂದಿರ ನಿರ್ಮಾಣಕ್ಕೆ ಸ್ಥಳ ನಿಗದಿಯಾದರೂ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ದೊರೆತಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಮಂಗಳೂರಿನಲ್ಲಿ ಮತ್ತೊಮ್ಮೆ ಹೋರಾಟ ಕಾವನ್ನ ಪಡೆದುಕೊಂಡಿದೆ. ಮಂಗಳೂರಿನಲ್ಲಿ ರಂಗಮಂದಿರ ಶೀಘ್ರ ನಿರ್ಮಾಣಗೊಳ್ಳಬೇಕು ಎಂದು ಆಗ್ರಹಿಸಿ ಇದೇ ಡಿಸೆಂಬರ್ 14ರಂದು ಮಂಗಳೂರು ಪುರಭವನದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದ ಸರ್ವ ಕಲಾವಿದರ ಬೃಹತ್ ಸಮಾವೇಶ ನಡೆಯಲಿದೆ. ಮಂಗಳೂರು ರಂಗಭೂಮಿ ರಂಗಮಂದಿರ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆಯಲಿರುವ ಸಮಾವೇಶದ ರೂಪುರೇಷೆಗಳ ಬಗ್ಗೆ ಚರ್ಚಿಸುವ ನಿಟ್ಟಿನಲ್ಲಿ ಪೂರ್ವ ಸಿದ್ಧತಾ ಸಮಾಲೋಚನಾ ಸಭೆ ನಡೆಯಿತು. ಮಂಗಳೂರಿನ ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸಭೆಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರದ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭ ಮಾತನಾಡಿದ ಹೋರಾಟ ಸಮಿತಿಯ ಪ್ರಮುಖರಾದ ಶಶಿರಾಜರಾವ್ ಕಾವೂರ್ ಅವರು ಹೋರಾಟದ ಹಿನ್ನೆಲೆಯ ಬಗ್ಗೆ ವಿವರಿಸಿ ರೂಪುರೇಷೆಗಳ ವಿವರಗಳನ್ನು ಮುಂದಿಟ್ಟರು. ನಾವು ಜಿಲ್ಲೆಯ ಕಲಾವಿದರು, ನಮಗೆ ಅದೊಂದೇ ಅರ್ಹತೆ ಸಾಕು, ಅದೊಂದೇ ಯೋಗ್ಯತೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನಿಜರು. ನಮ್ಗೆ ಯಾರು ಅಧಿಕಾರ ಪತ್ರ ಕೊಡಬೇಕಾಗಿಲ್ಲ, ನಮ್ಗೆ ಯಾರು ಗೌರವ ಕೊಡಬೇಕಾಗಿಲ್ಲ. ನೋಡಿ, ನೀವು ಹೋರಾಟ ಮಾಡಿದ್ರಿ, ಇದು ನಮ್ಮ ಹಕ್ಕು. ರಂಗಮಂದಿರ ನಮ್ಮ ಹಕ್ಕು. 40 ವರ್ಷದಿಂದ ನಾನು ಅದನ್ನು ಬಹಳ ಸ್ಪಷ್ಟವಾಗಿ ವೇದವ್ಯಾಸ ಅವರು ಹೇಳಿದೆ. ಅವ್ರಿಗೆಲ್ಲ ವಿಷಯ ಹೇಳಿದ ಮೇಲೆ ಅವ್ರಿಗೆ ಅರ್ಥ ಆಯಿತು. ದಯವಿಟ್ಟು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ ವೇದಣ್ಣ, ನಾವು ಪಕ್ಷದ ವಿರುದ್ಧವಾಗಿ ವ್ಯಕ್ತಿ ವಿರುದ್ಧವಾಗಿ ಹೋರಾಟ ಮಾಡೋದಲ್ಲ, ಪ್ರತಿಭಟನೆ ಮಾಡೋದಲ್ಲ, ಯಾವುದೇ ರೀತಿಯ ಒಂದು ತಪ್ಪು ಘೋಷಣೆಗಳನ್ನು ಕೂಡ ನಾವು ಸಮಾವೇಶದಲ್ಲಿ ಹಾಕುತ್ತಿದ್ದೇವೆ. ಯಾರ ವಿರುದ್ಧ ಕೂಡ ನಮ್ಮದು ಹೋರಾಟ ಆಗುತ್ತೆ. ನಮ್ಮ ಹೋರಾಟ ಒಂದು ವ್ಯವಸ್ಥೆಯ ವಿರುದ್ಧ. ಒಂದು ವ್ಯವಸ್ಥೆ 40 ವರ್ಷದಿಂದ ಬುದ್ಧಿವಂತರ ಜಿಲ್ಲೆಯನ್ನು ಅಡಗಿಸ್ತಾ ಇದೆ, ನೌಕರಿ ಮಾಡ್ತಾ ಇದೆ, ತಮಾಷೆ ಮಾಡ್ತಾ ಇದೆ. 40 ವರ್ಷದ ಮುಂಚೆ ನಮಗೆ ಗ್ರಾಂಟ್ ಆಗಿದೆ. 40 ವರ್ಷದಿಂದ ಕೂಡ ನಮಗೆ ಒಂದು ರಂಗಮಂದಿರ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿದೆ. ಈ ವ್ಯವಸ್ಥೆ ಇದೇ ವೇಳೆ ಮಾತನಾಡಿದ ಹಿರಿಯರಾದ ರಾಮಚಂದ್ರ ಬೈಕಂಪಾಡಿ ಅವರು ರಂಗಮಂದಿರದ ನಿಟ್ಟಿನಲ್ಲಿ ನಡೀತಾ ಇರುವ ಹೋರಾಟದ ಚಟುವಟಿಕೆಗಳು ಸರ್ಕಾರ ಮತ್ತು ಇಲಾಖೆಗಳನ್ನು ಎಚ್ಚರಿಸಿದೆ. ಇದು ಧನಾತ್ಮಕ ಬೆಳವಣಿಗೆಯಂತ ಅಭಿಪ್ರಾಯಪಟ್ಟರು. ತೀವ್ರವಾಗಿ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ರಂಗಮಂದಿರ ಬೇಕು, ಅದಕ್ಕಾಗಿ ನಾವು ಇದರಲ್ಲಿ ಹಣವನ್ನು ಮೀಸಲಿಡುವಂಥ ಒಂದು ಏಜೆಂಟನ್ನು ಕಟ್ಟಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯವರು ತುಂಬ ಇಂಟ್ರೆಸ್ಟ್ ಪಟ್ಟಿದ್ದಾರೆ. ಈ ರೀತಿಯ ಒಂದು ವಾತಾವರಣ ಏನಿದೆ, ನಾವು ಸರ್ಕಾರದ ವಿರುದ್ಧ, ಆಡಳಿತ ವಿರುದ್ಧ, ಜಿಲ್ಲಾಧಿಕಾರಿಗಳ ವಿರುದ್ಧ ನಾವೆಲ್ಲರೂ ರಂಗಮಂದಿರ ಆಗಬೇಕು ಅನ್ನೋ ವಿಷಯ ನಮಗೆ ಮಾತ್ರ. ಇದರಲ್ಲಿ ಯಾವುದೇ ಚರ್ಚೆ ಇಲ್ಲ. ವೇದವ್ಯಾಸನಿಗೆ ಹೇಳಿದೆ, ನೀವು ಬರ್ತೀರಲ್ಲ, ನಾನು ಖಂಡಿತ ಬರ್ತೇನೆ, ನನ್ನ ಅಜ್ಜನ ಸಾವಿಗೆ ಕುಂದಾಪುರ ಮುಗಿಸಿ 3 ಗಂಟೆಗೆ ನಿಮ್ಮ ಮೆರವಣಿಗೆಯಲ್ಲಿ ಬರ್ತೇನೆ ಹೀಗೆ ಹೇಳಿ ಒಂದು. ಆದ ಕಾರಣ ಎಲ್ಲಿಯೂ ಕೈಲಿಕ್ಕೆ ಅಪಸ್ವರ ಅಂತ ಹೇಳಿ ಅದಕ್ಕೆ ಈ ಪ್ರಾರಂಭ ಮಾಡಿದ ಸಮಯದಿಂದ ಸಭೆಯಲ್ಲಿ ಪಾಲ್ಗೊಂಡಿದ್ದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾ ಬಿಎ ವಿವೇಕ್ ರೈ ಅವರು ಮಾತನಾಡಿ, ರಂಗಮಂದಿರದ ನಿಟ್ಟಿನಲ್ಲಿ ರೂಪುಗೊಳ್ಳುವ ಸಂಘಟನೆಯು ರಂಗಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲಾ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ವಿನ್ಯಾಸದಿಂದ ಆರಂಭಿಸಿ ನಿರ್ಮಾಣ ಪೂರ್ಣಗೊಂಡು ನಿರ್ವಹಣೆ ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ಇಲಾಖೆಯ ಜೊತೆಗೆ ಇನ್ವಾಲ್ವ್ ಆಗಬೇಕು. ಇಲ್ಲದಿದ್ದಲ್ಲಿ ಮಹತ್ತರ ಯೋಜನೆ ನಿಷ್ಪ್ರಯೋಜಕವಾಗುವ ಸಾಧ್ಯತೆಗಳಿರುತ್ತೆ ಅಂತ ಅಭಿಪ್ರಾಯಪಟ್ಟರು. ಆಮೇಲೆ ಸರ್ಕಾರದಲ್ಲಿ ಬರುವ ಅಧಿಕಾರಿಗಳಿಗೆ ಅವರಿಗೆ ಅವರ ಇಷ್ಟ ಬಂದಾಗೆ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಏನೋ ಇನ್ನೊಂದು ನಾಳೆ ಇನ್ನೊಂದೇ ಕಡೆ ತರ್ಬೋದು, ಮತ್ತೊಂದು ತರ್ಬೋದು. ಆದ್ರಿಂದ ಈ ಶಕ್ತಿ ಹಕ್ಕನ್ನ ನೀವು ಇಟ್ಕೊಳ್ಬೇಕು. ಯಾಕೆ ಇಟ್ಕೊಳ್ಳದೆ ಹೋದರೆ ನೀವು ಇಟ್ಟು ಮಾಡಿ ಈಗ ಒಂದು ತಾರೀಕಿಗೆ ಬಂದ ಮೇಲೆ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದೇನು ಮಾಡ್ಲಿಕ್ಕೆ ಆಗುತ್ತೆ. ಅದು ನನಗೆ ಕಾಣ್ತಾ ಇದ್ರೆ ನೀವು ಹೇಳ್ಬೇಕು ಸರ್ಕಾರಕ್ಕೆ, ಈ ಇದರಲ್ಲಿ ನಮಗೆ ಈಗ ಹಣ ನೀವು ಎಷ್ಟು ಕೊಡ್ತೀರಾ, ಈಗ 3 ಕೋಟಿ ಇದೆ, ಇನ್ನೊಂದು 9 ಕೋಟಿ ಸಿಕ್ಕಿರೋದು ಕೊಡ್ತಾರೆ, ಇಲ್ಲದ್ರೆ ನಾವು ಕಲೆಕ್ಟ್ ಮಾಡ್ತೇವೆ. ಆಗ ನಮಗೆ ನಾವು ಹಣ ಕಲೆಕ್ಟ್ ಮಾಡಿದ ಕಾರಣ ನಮಗೆ ಅದೆಲ್ಲ ಹಾಕಿದೆ. ಹಾಗೆ ನಾಳೆ ಅದು ನಿರ್ಮಾಣದ ಮೇಲೆ ಕೂಡ ಅದು ಉದ್ದಕ್ಕೂ ಕೂಡ ಈ ನಮ್ಮ ಸಂಘಟನೆಗೆ ಅದರಲ್ಲಿ ಒಂದು ಸ್ಟೇಕ್ ಹೋಲ್ಡರ್ ನಮ್ಗೆ ಹಾಕಿ ನಮ್ಗೆ ಕೇಳದೆ. ಸಭೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕ್ಷೇತ್ರದ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಶರಸಾಲ್ಯಾನ್ V4 ನ್ಯೂಸ್ 24/7 ಮಂಗಳೂರು.